ಮಂಗಳೂರು ನಗರ ಖಾಸಗಿ ಸಾರಿಗೆ ಬಸ್ನಾಡಿಗೆ ದ್ವಿಚಕ್ರ ವಾಹನ ಬಿದ್ದಂತಹ ಪರಿಣಾಮ ಬಸ್ಸಿಗೆ ಬೆಂಕಿ ಹತ್ತಿ ಬಸ್ಸು ಸಂಪೂರ್ಣ ಸುಟ್ಟು ಹೋದಂತಹ ಘಟನೆ ಮಂಗಳೂರು ನಗರದ ಹೃದಯ ಭಾಗವಾದ ಹಂಪನಕಟ್ಟೆಯ ಸಿಗ್ನಲ್ ಬಳಿ ಇಂದು ಮಧ್ಯಾಹ್ನ ನಡೆದಿದೆ. ಘಟನೆಯಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಕಾಟಿಪಳ್ಳದಿಂದ ಮಿಲಗ್ರಿಸ್ ಆಗಿ ಸ್ಟೇಟ್ ಬ್ಯಾಂಕ್ ಕಡೆಗೆ ಬರ್ತಾ ಇದ್ದಂತಹ 45G ನಂಬರ್ನ ಆಶ್ಲೆ ಹೆಸರಿನ ನಗರ ಸಾರಿಗೆ ಬಸ್ಸು ಹಂಪನಕಟ್ಟೆಯ ಸಿಗ್ನಲ್ ದಾಟುತ್ತಾ ಇದ್ದಂತೆಯೇ ವಿರುದ್ಧ ದಿಕ್ಕಿನಿಂದ ಬಂದ ಬೈಕ್ ಬಸ್ಸಿನ ಅಡಿಗೆ ಬಿದ್ದಿದೆ. ಈ ವೇಳೆ ನಿಗದಿತ ವೇಗದಲ್ಲಿದ್ದಂತಹ ಬಸ್ ಸವಾರನ ಸಮೇತ ಹಲವು ಮೀಟರ್ವರೆಗೆ ಎಳೆದುಕೊಂಡು ಹೋಗಿದೆ. ಬಸ್ ಎಳೆದುಕೊಂಡು ಹೋದಂತಹ ರಭಸಕ್ಕೆ ಬೈಕ್ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡು ಏಕಾಏಕಿ ಬಸ್ಸಿನ ಅಡಿಗೆ ಬೆಂಕಿ ಹತ್ತಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಕೆಳಗೆ ಹತ್ತಿದ ಬೆಂಕಿ ಇಡೀ ಬಸ್ಸಿಗೆ ವ್ಯಾಪಿಸಿದ್ದು, ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಜೀವ ಭಯದಿಂದ ಸಿಕ್ಕಿದ್ದಲ್ಲಿಂದ ಹಾರಿ ಹೊರ ಓಡಿ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಎಲ್ಲರ ಕಣ್ಣೆದುರೇ ಬಸ್ಸು ದಗದಕನ್ನೇ ಹೊತ್ತಿ ಉರಿದು ಕರಕಲಾಗಿದೆ. ಬಸ್ನಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳ ಪರ್ಸ್, ದಾಖಲೆಯ ಜೊತೆಗೆ ಪಾತ್ರೆಗಳು ಸಹಿತ ಅನೇಕ ಸುತ್ತುಗಳು ಸುಟ್ಟು ಭಸ್ಮವಾಗಿದೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಪಾಂಡೇಶ್ವರ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಈ ಸಂದರ್ಭ 2 ಗಂಟೆಗಳ ಕಾಲ ಹಂಪನಕಟ್ಟೆ ಸುತ್ತಮುತ್ತ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಘಟನೆಯಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸಿಗ್ನಲ್ ಬಂತ, ಸಿಗ್ನಲ್ಗೆ ಬಂದು ಅವನು ವೀಕೆಂಡ್ ಸ್ಟ್ರೈಟ್ ಬರ್ತಾ ಇದ್ದ ಲೆಫ್ಟ್ ಸೈಡ್ ಬಂದು ಅದಕ್ಕೆ ಹೊಡೆದದ್ದು ಗಾಡಿ. ಸರ್ ಗಾಡಿ ಹೊಡೆದು ಅವನ ಗಾಡಿ ಕೆಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಎಂತ ಬ್ಲಾಸ್ಟ್ ಆಗುತ್ತೆ? ಅದು ಗಾಡಿ ನಮ್ಮದು ಆ್ಯಕ್ಟಿವ್ ಬೈಕ್ ಆ್ಯಕ್ಟಿವಾ ಬ್ಲಾಸ್ಟ್ ಆಗಿ ಆ್ಯಕ್ಟಿವ್ ಬ್ಲಾಸ್ಟ್ ಆಗಿ ನಮ್ಮದು ಇದಾಗಿ ನಾವು ಗೊತ್ತಿದ್ದು ಅಷ್ಟೇ. ಎಷ್ಟು ಜನ ಪ್ಯಾಸೆಂಜರ್? ಎಷ್ಟು ಜನ ಇದೆ? ಪ್ಯಾಸೆಂಜರ್ ಸಿಟ್ಟಿಂಗ್ ಯಾವುದು ಸಿಟ್ಟಿಂಗ್ ಅದೆಲ್ಲ ತೊಂದರೆ ಇಲ್ಲ. ಅವ್ರನ್ನೆಲ್ಲ ನಾನು ಹೊರಗೆ ಬಿಸಾಡಿದೆ. ನಾನು ಒಬ್ಬರಿಗೆ ಇದಾಗಿದೆ, ಅದನ್ನು ನಾನು ಹಾಸ್ಪಿಟಲ್ಗೆ ಇದು ಮಾಡಿದ್ದೀನಿ. ಏನಾಗಿತ್ತು ಅವರಿಗೆ? ಸ್ವಲ್ಪ ಕೈಗೆ ನಾನು ತೆಗೆದು ಬಿಸಾಡೋದು ಹೊರಗೆ. ಯಾರು ಅದು? ಲೇಡಿಯಾ? ಲೇಡೀಸ್.